ನಿಗದಿತ ಮುಹೂರ್ತಕ್ಕೆ ವಿವಾಹ ಆಗಲಾರದೆ ಅಂತಾರಾಜ್ಯ ಗಡಿಯಲ್ಲಿ ಸಿಲುಕಿಕೊಂಡಿದ್ದ ವಧು-ವರರು ಬಳಿಕ ಪಾಸ್ ಲಭಿಸಿ ಮನೆಯಲ್ಲೇ ಮದುವೆಯಾಗಿ ಇದೀಗ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಮುಳ್ಳೇರಿಯ ನಿವಾಸಿ ಪುಷ್ಪರಾಜ್ ಎಂಬವರ ವಿವಾಹ ಮಂಗಳೂರಿನ ವಿಮಲಾ ಎಂಬವರೊಂದಿಗೆ ಸೋಮವಾರ ವರನ ಮನೆಯಲ್ಲಿ ನಿಗದಿಯಾಗಿತ್ತು. ವಧುವಿನ ಕಡೆಯವರು ಮತ್ತು ಪುಷ್ಪರಾಜ್ ಈ ಹಿಂದೆ ಹಲವು ಬಾರಿ ಕಾಸರಗೋಡು ಜಿಲ್ಲಾಧಿಕಾರಿಗಳಿಗೆ ಪಾಸ್ಗಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ಸೋಮವಾರದವರೆಗೂ ಕೂಡ ಪಾಸ್ ಲಭಿಸಿರಲಿಲ್ಲ. ಈ ಮಧ್ಯೆ ಸೋಮವಾರ ವಧುವಿನ ಕಡೆಯವರು ವಿವಾಹ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋದಿಕ್ಕೆ ತಲಪಾಡಿ ಗಡಿಯ ಮೂಲಕ ಆಗಮಿಸಿದಾಗ ಪಾಸ್ ಇಲ್ಲದೆ ಇರೋದ್ರಿಂದ ಗಡಿಯಲ್ಲಿ ತಡೆ ಹಿಡಿಯಲಾಯಿತು. ವರನ ಕಡೆಯವರು ವಿನಂತಿಸಿದ್ರು ಕೂಡ ವರನ ಕೈ ಹಿಡಿಯಲು ಸಮ್ಮತಿಸಲಿಲ್ಲ. ಗಡಿಯಾಚೆಗೆ ವಧುವು, ಗಡಿಯ ಈಚೆ ವರನು ದಾರಿ ಕಾಣದೆ ಮುಹೂರ್ತದ ಹೊತ್ತು ಸಮೀಪಿಸ್ತಾ ಇದ್ದಂತೆ ಹೆದ್ದಾರಿಯಲ್ಲೇ ಹಸಮಣೆ ಏರಲು ಸಾಂಕೇತಿಕವಾಗಿ ನಿರ್ಧರಿಸಿದ್ರು. ವರನ ತಾಯಿಯ ಅನುಪಸ್ಥಿತಿ ಕಾರಣಕ್ಕಾಗಿ ಆ ನಿರ್ಧಾರವನ್ನ ಕೂಡ ಕೈಬಿಟ್ರು. ಬಳಿಕ ನಡೆದ ನಿರಂತರ ಸಂಧಾನದ ಫಲವಾಗಿ ಸಂಜೆ 6 ಗಂಟೆ ವೇಳೆಗೆ ಕೊನೆಗೂ ವಧುವಿನ ಕೇರಳ ಆಗಮನಕ್ಕೆ ಅನುಮತಿ ಲಭಿಸಿತು. ಬಳಿಕ ಮನೆಗೆ ಆಗಮಿಸಿದ ವಧು-ವರರು ತಡರಾತ್ರಿಯಲ್ಲಿ ವರನ ಮುಳ್ಳೇರಿಯಾದ ಸ್ವಗೃಹದಲ್ಲಿ ವಿವಾಹ ಆದ್ರು. ಆದರೆ ವಧುವಿಗೆ 14 ದಿನಗಳ ಕ್ವಾರಂಟೈನ್ ಅನ್ನು ವಿಧಿಸಲಾಗಿದೆ ಎನ್ನುವಂತಹ ವಿಚಾರಗಳು ತಿಳಿದು ಬಂದಿದೆ.